ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ವರವ ಕರುಣಿಸು ಕರುಣಿ ಸರಸ್ವತಿಯೇ ಜಗದಾಧಿಮಾತೆಯೇ. ವರವ ಕರುಣಿಸು ಕರುಣಿ ಸರಸ್ವತಿಯೇ ಜಗದಾಧಿಮಾತೆಯೇ ಜಗದಾಧಿಮಾತೆಯೇ. ಮೊರೆಯ ಕೇಳಮ್ಮ ಪರಮ ಪಾವನೆಯೇ, ಮೊರೆಯ ಕೇಳಮ್ಮ ಪರಮ ಪಾವನೆಯೇ. ಕರುಣಹಸ್ತ ಶಿರದೀಡು ಕರುಣಹಸ್ತ ಶಿರದೀಡು ದಯಭರಿತೆ ಜಗನ್ಮಯೇ. ವರವ ಕರುಣಿಸು ಕರುಣಿ ಸರಸ್ವತಿಯೇ ಜಗದಾಧಿಮಾತೆಯೇ ಜಗದಾಧಿಮಾತೆಯೇ. ಭಾರತದ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಲ್ಲಿ ಉಡುಪಿಯ ಇಂದ್ರಾಣಿಯ ಶ್ರೀ ಪಂಚದುರ್ಗಾ ಪರಮೇಶ್ವರಿ ಕ್ಷೇತ್ರವೂ ಒಂದು. ನಿಸರ್ಗ ಸೌಂದರ್ಯದ ಮಡಿಲಲ್ಲಿ ಪ್ರಶಾಂತ ವಾತಾವರಣದಲ್ಲಿರುವ ಕ್ಷೇತ್ರ ಇದು. ಈ ಕ್ಷೇತ್ರದ ಇತಿಹಾಸ ನೋಡೋದಾದ್ರೆ ಸಾವಿರಾರು ವರ್ಷಗಳ ಇತಿಹಾಸವಿರುವ ಪುಣ್ಯ ಕ್ಷೇತ್ರ ಇದಾಗಿದೆ. ಕಮಲ ನೇತ್ರೆ ಸಾವಿತ್ರಿ ಶಾರದೆಯೇ ವಿಮಲ ಚರಿತಳೆ ದಮೆ ದಯಾನ್ವಿ. ಒಂದಾನೊಂದು ಸಮಯದಲ್ಲಿ ಸ್ವರ್ಗದಲ್ಲಿ ದೇವೇಂದ್ರನು ಇತರ ದಿಕ್ಪಾಲಕರು, ಮುನಿಗಳು, ಸಿದ್ಧರು, ಗಂಧರ್ವರು, ಚಾರಣರು ಇವರಿಂದ ಸೇವಿಸಲ್ಪಟ್ಟವನಾಗಿ ಮಹತ್ತಾದ ಸ್ವರ್ಗ ಸಂಪತ್ತಿನಿಂದ ಕೂಡಿ ಛತ್ರ ಚಾಮರ ಬೀಸಣಿಗೆ ಮೊದಲಾದ ಉಪಚಾರಗಳೊಡನೆ ಸಭೆಯನ್ನಲಂಕರಿಸಿ ದಿವ್ಯಾಭರಣ ಭೂಷಿತೆಯಾದ ಶಚೀದೇವಿಯೊಡನೆ ಸುವರ್ಣ ರತ್ನಮಯವಾದ ಸಿಂಹಾಸನವನ್ನೇರಿದನು. ಆಗ ಭೇರಿ, ದುಂದುಭಿ, ಶಂಖ, ಮದ್ದಲೆ ಮೊದಲಾದ ವಾದ್ಯಗಳನ್ನು ಬಾರಿಸಿದರು. ಸ್ತುತಿಪಾಠಕರು ವಿಧ ವಿಧವಾಗಿ ಹೊಗಳಿದ್ರು. ವಿಶ್ವಾವಸು, ಪರಾವಸುಗಳೆಂಬ ಇಬ್ಬರು ಗಂಧರ್ವ ಶ್ರೇಷ್ಠರು ಅಲ್ಲಿ ನಾನಾ ತರದ ಗಾಯನಗಳಿಂದ ಇಂದ್ರನನ್ನು ಸೇವಿಸಿದ್ರು. ಊರ್ವಶಿ, ಮೇನಕೆ, ರಂಭೆ, ತಿಲೋತ್ತಮೆ, ಅಲಂಬುಸೆಯೇ ಮೊದಲಾದ ಅಪ್ಸರೆಯರು ಕುಣಿತರು. ದೇವೇಂದ್ರನು ಶಚೀದೇವಿಯ ಸಮೀಪದಲ್ಲಿ ಕುಳಿತಿದ್ರು. ಊರ್ವಶಿಯ ವಿಲಾಸಕ್ಕೆ ಮನಸೋತು ಮೋಹಗೊಂಡನು. ತಿರುಗಿ ತಿರುಗಿ ವಿಲಾಸಗಳಿಂದ ಆ ಸ್ವರ್ವೇಶ್ಯೆಯು ತನ್ನ ಗಂಡನನ್ನು ಮೋಹಗೊಳಿಸುತ್ತಿರುವುದನ್ನು, ದೇವೇಂದ್ರನು ಊರ್ವಶಿಯ ವಶವಾಗುತ್ತಿರುವುದನ್ನು ಪತಿವ್ರತೆಯಾದ ಶಚೀದೇವಿಯು ಕಂಡು ಆಕೆಯ ದುರಭಿಪ್ರಾಯವನ್ನು ಊಹಿಸಿ ಸಿಟ್ಟಿನಿಂದ ಕಣ್ಣು ಕೆಂಪೇರಲು ಊರ್ವಶಿಯ ದರ್ಪವನ್ನು ಕಳೆಯುವುದಕ್ಕೂ ತನ್ನ ಪ್ರೀತಿಯನ್ನು ಬೆಳೆಸುವುದಕ್ಕೂ ಲಕ್ಷ್ಮೀದೇವಿಯಿಂದೊಡಗೂಡಿದ ಶ್ರೀನಾರಾಯಣನನ್ನು ತಪಸ್ಸಿನಿಂದ ಪೂಜಿಸುವೆನು. ಆ ದೇವನೇ ಜಗತ್ತಿಗೆಲ್ಲ ಅಂತರ್ಯಾಮಿಯು, ಪರಮಾತ್ಮನು, ವಂದಿಸುವವರ ದುಃಖವನ್ನು ಪರಿಹರಿಸತಕ್ಕವನು. ಇಂತಹ ಭಗವಂತನನ್ನೇ ಪೂಜಿಸುವೆನೆಂದು ನಿಶ್ಚಯಿಸಿ ದೇವೇಂದ್ರನ ಸಭೆಯಿಂದ ಹೊರಟು ಭರತ ಖಂಡಕ್ಕಿಳಿದು ಅಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ತನ್ನ ಮನಸ್ಸಿಗೆ ಯಾವುದುತ್ತಮವೂ ಭೂಮಿಯಲ್ಲಿ ಎಲ್ಲಿ ಬೇಗನೆ ಹರಿಯು ಪ್ರಸನ್ನನಾದನೆಂದು ವಿಚಾರ ಮಾಡುತ್ತಾ ತನ್ನ ಮಹತ್ಕಾರ್ಯವನ್ನ ಆಲೋಚಿಸುತ್ತಿರುವಾಗ ಅಲ್ಲಿಗೆ ನಾರದ ಮಹರ್ಷಿಯು ಬಂದು ಶಚೀದೇವಿಯ ಎದುರು ನಿಂತನು. ಬಂದ ಮುನಿಗೆ ಶಚೀದೇವಿಯು ಸತ್ಕಾರವನ್ನ ಮಾಡಿ ವ್ಯಸನದಿಂದ ಬಾಡಿದ ಮುಖದಿಂದ ಕೈಮುಗಿದು ನಿಂತಳು. ಆಗ ನಾರದನು
ಪರಶುರಾಮ ಕ್ಷೇತ್ರದಲ್ಲಿ ಸಹ್ಯ ಪರ್ವತದ ಪಡುದಿಕ್ಕಿನಲ್ಲಿ ವೇದಾಚಲದ ಶಿಖರದ ಪಡುಭಾಗದ ತಪ್ಪಲಲ್ಲಿ ಪುಣ್ಯ ವೃಕ್ಷಗಳುಳ್ಳ ಚವನ ಮಹರ್ಷಿಯ ಆಶ್ರಮವಿದೆ. ಅದು ತಪಸ್ವಿಗಳಿಗೆ ಕ್ಷಿಪ್ರ ಸಿದ್ಧಿಕರವು. ಅಲ್ಲಿ ವೇದ ಸರಸ್ಸು ಎಂಬ ಲೋಕ ಪವಿತ್ರವಾದ ಪುಣ್ಯ ತೀರ್ಥವಿದೆ. ಅಲ್ಲಿ ಹೆಂಗಸಾಗಲಿ ಗಂಡಸಾಗಲಿ ಸ್ನಾನ ಮಾಡಿದ್ರೆಂದ್ರೆ ತಮ್ಮ ಇಷ್ಟಾರ್ಥವನ್ನೇ ಹೊಂದುವರು. ನೀನು ಅಲ್ಲಿಗೆ ಹೋಗಿ ಆ ತೀರ್ಥದಲ್ಲಿ ಮಿಂದು 5 ರೂಪವನ್ನು ಹೊತ್ತ ಲಕ್ಷ್ಮೀ ದೇವಿಯಿಂದೊಡಗೂಡಿರುವ ನಾರಾಯಣಾದಿ 5 ರೂಪವನ್ನು ಧರಿಸಿದ ಭಕ್ತವತ್ಸಲನಾದ ಆ ನಾರಾಯಣನ್ನು ಭಜಿಸು. ಪ್ರಕೃತಿ ಎನಿಸಿದ ಲಕ್ಷ್ಮೀದೇವಿಗೆ ಉತ್ತಮನಾದ ಆ ಪರಮಾತ್ಮನು ನಿನ್ನ ಸರ್ವಾಭೀಷ್ಟಗಳನ್ನು ಕೊಡುವನು. ದೇವೇಂದ್ರನ ರಾಣಿಯೇ, ಪೂರ್ವದಲ್ಲಿ ಚವನ ಮಹರ್ಷಿಯು ಅಲ್ಲಿ ಲಕ್ಷ್ಮಿಯಿಂದೊಡಗೂಡಿದ ಆ ದೇವನನ್ನು ಆರಾಧಿಸಿ ತನ್ನ ಇಷ್ಟಾರ್ಥವನ್ನು ಪಡೆದು ಕೃತಕೃತ್ಯನಾದನು. ಆ ಲಕ್ಷ್ಮೀದೇವಿಯ 5 ರೂಪಗಳು ಯಾವುವೆಂದರೆ ನಾರಾಯಣಿ, ಮಹಾಮಾಯ, ಮಹಾಲಕ್ಷ್ಮಿ, ಮಹೇಶ್ವರಿ, ಮಹಾದೇವಿ ಎಂಬ ಪಂಚ ಸ್ವರೂಪಗಳೆಂದು ತಿಳಿಯತಕ್ಕದ್ದು ಎಂದನು. ಶಚಿದೇವಿಯ ತಪಸ್ಸಿಗೊಲಿದ ಲಕ್ಷ್ಮೀನಾರಾಯಣರು ಆಕೆಗೆ ವರವನ್ನಿತ್ತು ಅದೃಶ್ಯರಾದ ಕ್ಷೇತ್ರ ಇದು ಎನ್ನಲಾಗುತ್ತದೆ. ನಿರುತದೊಗಳುವೆ ನಿಮ್ಮ ಚರಿತವ ವರವ ಕರುಣಿಸು. ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬಿ ಕುಶಲ್ ಶೆಟ್ಟಿ ಕ್ಷೇತ್ರದ ಬಗ್ಗೆ ಈ ರೀತಿ ಹೇಳುತ್ತಾರೆ. ಇಂದ್ರಾಣಿ ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನವು ಬಹಳ ಪುರಾತನವಾದ 11ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಂಥ ಒಂದು ಪ್ರತೀತಿ ಇದೆ. ಇದು ನಮ್ಮ ಊರಿನ ಗ್ರಾಮ ದೇವತೆ. ಇಲ್ಲಿ ವಿಶೇಷವಾಗಿ ನವರಾತ್ರಿ ಉತ್ಸವ, ಅದೇ ರೀತಿ ವಾರ್ಷಿಕ ರಥೋತ್ಸವ, ಅದೇ ರೀತಿ ದೀಪೋತ್ಸವ ಇದು ಭಾಳ ವಿಜೃಂಭಣೆಯಿಂದ ವರ್ಷಂಪತಿ ಜರುಗ್ತಾ ಇರ್ತದೆ. ಅದರೊಟ್ಟಿಗೆ ಬೇರೆ ಬೇರೆ ಪೂಜೆಗಳು, ಹೂವಿನ ಪೂಜೆ ಇರ್ಬೋದು, ಇವತ್ತು ಚಂಡಿಕಾ ಹೋಮ ಇರ್ಬೋದು, ಬೇರೆ ಬೇರೆ ಪೂಜೆಗಳು ಕೂಡ ಇಲ್ಲಿ ದಿನಂಪ್ರತಿ ಜರುಗ್ತಾ ಇರ್ತದೆ. ಈ ಹಿಂದಿನ ಅರ್ಚಕರ ಸುಪುತ್ರರಾದ ಶ್ರೀ ಗೋಪಾಲಕೃಷ್ಣ ಉಪಾಧ್ಯಾಯರು ಇಲ್ಲಿನ ಪ್ರಧಾನ ಅರ್ಚಕರಾಗಿದ್ದುಕೊಂಡು ಭಾಳ ಒಂದು ಉತ್ತಮ ರೀತಿಯಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿಯ ಒಂದು ದೇವಿಯ ಪೂಜೆಯನ್ನು ನೆರವೇರಿಸ್ತಾ ಬಂದಿದ್ದಾರೆ. ಇದೀಗ ಕಳೆದ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಹೊಸ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ನಾನು ಬಿ ಕುಶಾಲ್ ಶೆಟ್ಟಿ ಇದರ ಅಧ್ಯಕ್ಷನಾಗಿ ಸುಮಾರು 4-5 ತಿಂಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದೇವೆ. ಇಲ್ಲಿ ಬಂದ ನಂತರ ನಾವು ಇಲ್ಲಿ ಹೊಸದಾಗಿ ಒಂದು ಭೋಜನ ಶಾಲೆಯ ಅವಶ್ಯಕತೆ ಬೇಕಂತೇಳಿ ಮನಗಂಡು ಅದನ್ನು ಆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಸುಮಾರು 1,500 ಚದರ ಅಡಿ ಭೋಜನ ಶಾಲೆ, ಅದರೊಟ್ಟಿಗೆ ಪಾತ್ರೆ ತೊಳಿಲಿಕ್ಕೆ ಒಂದು ವಿಶಾಲವಾದ ಒಂದು ಸ್ಥಳ ಹಾಗೂ ಶೌಚಾಲಯ, ಮತ್ತು ಕೈ ತೊಳಿಲಿಕ್ಕೆ ಒಂದು ಪ್ರತ್ಯೇಕವಾದ ಒಂದು ಸ್ಟೀಲಿನ ಸಿಂಕ್ನ ವ್ಯವಸ್ಥೆ, ಮತ್ತು ಹೊರಗಡೆ ಒಂದು ಮಹಿಳೆಯರಿಗೆ ಒಂದು ಪ್ರತ್ಯೇಕ ಶೌಚಾಲಯ, ಇಷ್ಟು ಕಾಮಗಾರಿಗಳನ್ನು ನಾವು ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ನಾಡ್ದು 22ನೇ ತಾರೀಕು ಮೊದಲ ನವರಾತ್ರಿ ದಿನದಂದು ಅದನ್ನು ನಾವು ಸಾರ್ವಜನಿಕರಿಗೆ ಸಮರ್ಪಿಸಲಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ಅದೇ ರೀತಿ ಮುಂದಿನ ಹಂತಗಳಲ್ಲಿ ನಮಗೆ ದೇವಸ್ಥಾನದ ಒಂದು ದ್ವಾರದಲ್ಲಿ ಒಂದು ರಾಜಗೋಪುರ ಮಾಡಬೇಕೆಂಬ ಒಂದು ಅಪೇಕ್ಷೆ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಕಾರ್ಯಯೋಜನೆಗಳನ್ನು ಹಾಕ್ಕೊಳ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಅದರೊಟ್ಟಿಗೆ ಇವತ್ತು ವಿಶೇಷವಾಗಿ ಇಂದ್ರಾಣಿ ದೇವಿಗೆ ಸಂಬಂಧಪಟ್ಟಂತೆ ಇವತ್ತು ಕೆಳಗೆ ಆಂಜನೇಯ ಗುಡಿ ಬಹಳ ಅಜೀರ್ಣಾವಸ್ಥೆಯಲ್ಲಿತ್ತು. ನಮ್ಮ ಗ್ರಾಮಸ್ಥರು, ಭಕ್ತಾಭಿಮಾನಿಗಳು ಮತ್ತು ನಮ್ಮ ಸಮಿತಿಯವರೆಲ್ಲ ಸೇರಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಸಂಕಲ್ಪ ಮಾಡಿ ಸುಮಾರು 2.5 ಕೋಟಿಗೂ ಮಿಕ್ಕಿ ಅಂದಾಜು ಪಟ್ಟಿಯೊಂದಿಗೆ ಈಗಾಗಲೇ
ಶಿಲಾನ್ಯಾಸಗೊಂಡು ಈಗಾಗಲೇ ಶಿಲೆಯ ಕೆಲಸ ಅಂದರೆ ಫೌಂಡೇಶನ್ನ ಕೆಲಸ ಎಲ್ಲ ಮುಗಿಸಿ ಇದೀಗ ಗುಡಿಯ ಮತ್ತು ಸುತ್ತುಪೌಳಿಯ ಶಿಲಾನ್ಯಾಸ ಕೆಲಸ ಪ್ರಾರಂಭಗೊಂಡಿದೆ. ಅದು ಕೂಡ ಬರುವ ಮಾರ್ಚ್ ಏಪ್ರಿಲಲ್ಲಿ ಅದನ್ನು ಪುನರ್ ಪ್ರತಿಷ್ಠೆ ಮಾಡುವ ಒಂದು ಧ್ಯೇಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇನ್ನು ಕೆಲವೊಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಇಲ್ಲಿ ಸೌಕರ್ಯಗಳ ಕೂಡ ಅವಶ್ಯಕತೆ ಇದೆ. ಬಹುಶಃ ಹಂತ ಹಂತವಾಗಿ ಇವತ್ತು ಭಕ್ತಾಭಿಮಾನಿಗಳ ಒಂದು ಸಹಕಾರದೊಂದಿಗೆ, ಯಾಕಂತ ಹೇಳಿದರೆ ಈ ಎಲ್ಲ ಕಾಮಗಾರಿಗಳು ಇವತ್ತು ಭಕ್ತರ ಒಂದು ಏನು ಸಹಕಾರ, ಅವರು ಕೊಟ್ಟಂಥ ದೇಣಿಗೆಯನ್ನು ಉಪಯೋಗಿಸಿಕೊಂಡು ನಾವು ಇವತ್ತು ಭಕ್ತರ ಅನುಕೂಲಕ್ಕಾಗಿ ಅನೇಕ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಮಾಡಿದ್ದೇವೆ. ಬಹುಶಃ ಹಿಂದಿನ ಅನೇಕ ವರ್ಷಗಳಿಂದ ಇದನ್ನು ನಡೆಸಿಕೊಂಡಂಥ ಮುಖ್ಯಸ್ಥರಿರ್ಬೋದು, ಸಮಿತಿಯವರಿರ್ಬೋದು, ಅವರು ಕೂಡ ಕಾಲಕ್ಕೆ ಇಲ್ಲಿ ಕೆಲವೊಂದು ಕಾಮಗಾರಿಗಳನ್ನು ನಿರ್ವಹಿಸಿದ್ದಾರೆ. ಬಹುಶಃ ನಾನು ಮತ್ತೊಮ್ಮೆ ಈ ಮೂಲಕ ನಮ್ಮೆಲ್ಲ ಭಕ್ತಾಭಿಮಾನಿಗಳಲ್ಲಿ ಬಹುಶಃ ಏನು ಅಂತೇಳಿದರೆ ದೇವಿಯ ಈ ಒಂದು ಸನ್ನಿಧಾನ ಮತ್ತಷ್ಟು ವಿಜೃಂಭಣೆಯಿಂದ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಒಂದು ಆಯುಷ್ಯ, ಆರೋಗ್ಯ, ಸಂಪತ್ತು ಸಿಗುವಂತೆ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಇನ್ನು ಮುಂದೆಯೂ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಬರುವ ಶರನ್ನವರಾತ್ರಿ 22ನೇ ತಾರೀಕಿಗೆ ಪ್ರಾರಂಭಗೊಂಡು 1ನೇ ತಾರೀಕಿಗೆ ಇಲ್ಲಿ ನಿರಂತರವಾಗಿ ಅನೇಕ ಚಂಡಿಕೋಮ ಇರ್ಬೋದು, ಹೂವಿನ ಪೂಜೆ, ಬೇರೆ ಬೇರೆ ಪೂಜಾ ಕೈಂಕರ್ಯಗಳು ಜರುಗಲಿಕ್ಕಿದೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಧ್ಯಾಹ್ನ ಮತ್ತು ಸಾಯಂಕಾಲ ಜರುಗಲಿಕ್ಕಿದೆ. ಅಲ್ಲದೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಮಧ್ಯಾಹ್ನ ಜರುಗಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೇಳಿ ನಾನು ಈ ಮೂಲಕ ಕೇಳಿಕೊಳ್ತಿದ್ದೇನೆ. ವಂದನೆಗಳು. ಮೊರೆಯ ಕೇಳಮ್ಮ ಪರಮ ಪಾವನೆಯೇ, ಕರುಣಹಸ್ತ ಶಿರದಿ ಇಡು, ಕರುಣಹಸ್ತ ಶಿರದಿ ಇಡು, ದಯೆ ಭರಿತೆ ಜಗನ್ಮಯೇ ವರವ ಕರುಣಿಸು, ಕರುಣಿ ಸರಸ್ವತಿಯೇ ಜಗದಾದಿ ಮಾತೆಯೇ, ಜಗದಾದಿ ಮಾತೆಯೇ. ದೇವಸ್ಥಾನದ ಎದುರಿನಲ್ಲಿ ಶ್ರೀ ರಕ್ತೇಶ್ವರಿ ಸನ್ನಿಧಿಯನ್ನ ನೋಡಬಹುದು. ಇನ್ನೊಂದು ಬದಿಯಲ್ಲಿ ಶ್ರೀ ನಂದಿಕೇಶ ಗುಡಿಯನ್ನ ಕಾಣಬಹುದು. ದೇವಸ್ಥಾನದ ಹಿಂಬದಿಯಲ್ಲಿ ಅನ್ನಛತ್ರವಿದೆ. ನಿಸರ್ಗದ ಮಡಿಲಿನಲ್ಲಿ ಪುಷ್ಕರಣಿ ಹಾಗೂ ನಾಗಬನ ನೋಡಬಹುದಾಗಿದೆ. ಸರಸ್ವತಿಯೇ ಪಂಕಜನಾಭನ ಸೊಸೆಯೇ, ಸರಸ್ವತಿಯೇ ಕಿಂಕರನ ಧ್ವನಿಗೆ ಬಾಲಾಲಯದಲ್ಲಿರುವ ಆಂಜನೇಯ ಮೂರ್ತಿ, ನೂತನವಾಗಿ ನಿರ್ಮಾಣವಾಗುತ್ತಿರುವ ಆಂಜನೇಯ ಗುಡಿಯನ್ನ ನಾವಿಲ್ಲಿ ಕಾಣಬಹುದು. ಪ್ರಧಾನ ಅರ್ಚಕರಾದ ಗೋಪಾಲಕೃಷ್ಣ ಉಪಾಧ್ಯಾಯ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ, ಗುರುಸಾಕ್ಷಾತ್ ಬ್ರಹ್ಮಸ್ಮೈ ಶ್ರೀ ಗುರುವೇ ನಮಃ. ಓಂ ಜಯತುಂದಿ ಚಾಮುಂಡೇ ಜಯ ಭೂತಾವಹಾರಣಿ ಜಯ ಹೃದಯಕಾರಾತಿ ನಮೋಸ್ತುತೆ. ಪ್ರವಾಂಗಿಲ್ಲಿ ಶಿವೆ ಸರ್ವಾಸಾಧಿಕೆ ಶರಣ್ಯ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಕ್ಷೇತ್ರ ಇಂದ್ರಾಣಿ. ಇಲ್ಲಿ ನಾನು ಸಾಧಾರಣ ನನ್ನ ಹೆಸರು ಗೋಪಾಲಕೃಷ್ಣ ಉಪಾಧ್ಯಾಯ ಅಂತ. ನಾನು ಈ ಕ್ಷೇತ್ರಕ್ಕೆ ಒಂದು ಸಾಧಾರಣ 30-40 ವರ್ಷದಿಂದ ಪೂಜೆಯನ್ನು ಮಾಡ್ತಾ ಇದ್ದೇನೆ ಪ್ರಧಾನ ಅರ್ಚಕನಾಗಿ. ವಿಶೇಷವಾಗಿ ಇಲ್ಲಿ ಇಂದ್ರಾಣಿ ಕ್ಷೇತ್ರ ಅಂತ ಇದಕ್ಕೆ ಬಹಳ ಹಿಂದಿನಿಂದ ಹೆಸರು ಬಂದಿದೆ.
ಅಂದರೆ ಇಲ್ಲಿ ಕಾರಣ ಏನಂತ ಹೇಳಿದ್ರೆ, ತ್ರೇತಾಯುಗದಲ್ಲಿ ಇಂದ್ರಲೋಕದಲ್ಲಿ ಇಂದ್ರ ಸಭೆಯಲ್ಲಿ ಉರ್ವಶಿ ಆಮೇಲೆ ರಮ್ಯ ಊರ್ವಶಿಗಳೆಲ್ಲ ನೃತ್ಯ ಮಾಡ್ತಾ ಇದ್ದಾರೆ. ಆ ನೃತ್ಯ ಸಂದರ್ಭದಲ್ಲಿ ಆ ಇಂದ್ರ ಊರ್ವಶಿಯ ನೃತ್ಯಕ್ಕೆ ಮಾರು ಹೋಗ್ತಾನೆ. ಮಾರು ಹೋಗಿ ಆ ಸಸಿಯನ್ನು ತನ್ನ ಹೆಂಡತಿಯಾದ ಸಚಿದೇವಿಯನ್ನು ಬಿಟ್ಟುಬಿಡ್ತಾನೆ. ಆವಾಗ ಸಚಿದೇವಿಗೆ ತುಂಬ ಸಿಟ್ಟು ಬರ್ತದೆ. ನನ್ನ ಹೆಂಡತಿ ಇದ್ದರೂ ಕೂಡ ನನ್ನನ್ನು ಬಿಟ್ಟಿದ್ದಾಳೆ ಅಂತ ಹೇಳಿ ಬಹಳ ವ್ಯಸನ ಮಾಡ್ತಾ ಇದ್ದಾಳೆ. ವ್ಯಸನ ಮಾಡಿ ಕೋಪಗೊಂಡು ಅವಳು ಭೂಲೋಕಕ್ಕೆ ಇಳ್ತಾಳೆ. ಭೂಲೋಕಕ್ಕೆ ಬರುವಾಗ ಅಲ್ಲಿ ನಾರದ ಸಿಗ್ತಾಳೆ. ನಾರದರ ಹತ್ರ ಕೇಳ್ತಾಳಂತೆ, ನಾರದ ಮಹರ್ಷಿ, ಭೂಲೋಕದಲ್ಲಿ ತಪಸ್ಸಿಗೆ ಪ್ರಸಿದ್ಧವಾದಂಥ ಕ್ಷೇತ್ರ ಯಾವುದು ಅಂತ ಹೇಳಿದಾಗ ಅಲ್ಲಿ ವೇದಾಚಲ ಎಂಬತಕ್ಕಂತಹ ಪರ್ವತ ಉಂಟು, ಅಲ್ಲಿ ವೇದಾಚಲ ಎಂಬತಕ್ಕಂತಹ ಸರೋವರ ಉಂಟು, ಅಲ್ಲಿ ಚವನಮಶಿಳ ಆಶ್ರಮ ಉಂಟು, ನೀನು ಅಲ್ಲಿ ಹೋಗು ಅಂತೇಳಿ ಹೇಳ್ತಾರಂತೆ. ಆಮೇಲೆ ಚವನಶಿಳ ಮಾತಿನ ನಾರದರ ಮಹರ್ಷಿಯಂತೆ ಅವಳು ಈ ಭೂಲೋಕಕ್ಕೆ ಬರ್ತಾಳೆ. ಭೂಲೋಕಕ್ಕೆ ಬಂದು ಇಲ್ಲಿ ಚವನ ಮಹರ್ಷಿ ಹತ್ರ ಆ ಮಂತ್ರವನ್ನು ತೆಗೆದುಕೊಂಡು ಇಲ್ಲಿ ತಪಸ್ಸು ಮಾಡ್ತಾಳೆ. ಮಾಡಿದ ಮೇಲೆ ಬಹಳ ವರ್ಷದ ನಂತರ ಆ ಇಂದ್ರ ಇಲ್ಲಿಗೆ ಬರ್ತಾನೆ, ಸಮಾಗಮ ಆಗ್ತದೆ. ಆಮೇಲೆ ಅವಳು ಲಕ್ಷ್ಮೀನಾರಾಯಣ ಕುರಿತು ತಪಸ್ಸು ಮಾಡ್ತಾಳೆ. ಆವಾಗ ಲಕ್ಷ್ಮೀನಾರಾಯಣ ದೇವರು ಅವಳ ಭಕ್ತಿಗೆ ಒಲಿದು 5 ರೂಪದಲ್ಲಿ ಅವಳಿಗೆ ತೋರಿ ಬರ್ತಾಳೆ. ಅಂದರೆ ನಾರಾಯಣಿ, ಮಹಾಮಾಯ, ಮಹಾಲಕ್ಷ್ಮಿ, ಶ್ರೀ ಮಹೇಶ್ವರಿ, ಮಹಾದೇವಿ 5 ರೂಪದಲ್ಲಿ ಅವಳಿಗೆ ವರವನ್ನು ಕೊಡ್ತಾರೆ. ಲಕ್ಷ್ಮೀನಾರಾಯಣ ದೇವರು ಅವಳಿಗೆ ದಂಪತಿಗಳಿಗೆ ಸಚಿದೇವಿ ಮತ್ತು ಇಂದ್ರನಿಗೆ ವರವನ್ನು ಕೊಡ್ತಾರೆ. ಮೇಲೆ ಇಲ್ಲಿ ಚವನಮಹರ್ಷಿಗಳಿಂದ 5 ಉದ್ಭವಲಿಂಗವನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅದೇ ಇಲ್ಲಿ ಒಳಗಡೆ 5 ಲಿಂಗ ಉಂಟು. ಭಕ್ತಾದಿಗಳು ಏನಾದರೂ ಇಲ್ಲಿ ವಿಶೇಷವಾಗಿ ಸಚ್ಚಿದೇವಿ ಮತ್ತು ಸ್ಥಳದಿಂದ ಇಲ್ಲಿಗೆ ಇಂದ್ರಾಣಿ ಅಂತ ಹೆಸರು ಬಂದಿದೆ. ಆಮೇಲೆ ಇಲ್ಲಿ ದೇವಾಲಯದ ವಿಶೇಷವಾಗಿ ಅಂದರೆ ನವರಾತ್ರಿ ಕಾಲದಲ್ಲಿ 9 ದಿವಸ ಕೂಡ ವಿಜೃಂಭಣೆಯಿಂದ ಚಂಡಿಕಾಯಾಗ ಅನ್ನದಾನ ಆಗ್ತದೆ. ಆಮೇಲೆ ಇಲ್ಲಿ ಗಂಡ ಹೆಂಡತಿಯರು ವಿರಹ ಇದ್ದರೆ ಇಲ್ಲಿ ಬಂದು ದೇವಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರಿಗೆ ಒಳ್ಳೆಯದಾಗಿದೆ. ಆಮೇಲೆ ಹೆಣ್ಣು ಮಕ್ಕಳು ಮದುವೆ ಆಗಿದ್ದ ಹೆಣ್ಣು ಮಕ್ಕಳಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಆಮೇಲೆ ಇಲ್ಲಿ ವಿಶೇಷವಾಗಿದ್ದರೆ ಬೆಳಗ್ಗೆ 6 ಗಂಟೆಗೆ ಬಾಗಿಲಿದ್ದು ಬೆಳಗ್ಗಿನ ಉಷಕಾಲ ಪೂಜೆ ಆಗ್ತದೆ. ಆಮೇಲೆ ಮಧ್ಯಾಹ್ನ 11:30 ಗಂಟೆ ಪೂಜೆ ಆಗ್ತದೆ. ರಾತ್ರಿ 7:30 ಗಂಟೆ ಪೂಜೆ ಆಗ್ತದೆ. ಎಲ್ಲಿಂದ ಭಕ್ತರೆಲ್ಲ ಇಲ್ಲಿಗೆ ಬಂದು ಇಲ್ಲಿ ದೇವಿಯನ್ನು ಆರಾಧನೆ ಮಾಡಿದರೆ ವಿಶೇಷ ಫಲ ಉಂಟು ಅಂದ್ಕೊಂಡು ಎಲ್ಲೆಲ್ಲಿಂದ ಭಕ್ತರೆಲ್ಲ ಬಂದು ಬರ್ತಾರೆ. ಅವರ ಎಲ್ಲ ಕಷ್ಟಗಳು ನಿವಾರಣೆ ಆಗಿ ಅವರಿಗೆ ಇಷ್ಟ ಸ್ಥಿತಿಯಾಗಿದೆ. ಇದರಿಂದ ಇದು ಬಹಳ ಪುಣ್ಯ ಸ್ಥಳ ಅಂತ ಹೇಳ್ಬೋದು. ಸಕಲ ವಿದ್ಯಾರಂಭೆ ಕನಕ ಪುತ್ಥಳಿ ಬೊಂಬೆ ವಿಕಸಿತ ಸುಲಲಿತಾಂಬೆ ಸುನಿತಂಬೆ ಸಕಲ ವಿದ್ಯಾರಂಭೆ ಕನಕ ಪುತ್ಥಳಿ ಬೊಂಬೆ ವಿಕಸಿತ ಸುಲಲಿತಾಂಬೆ ಸುನಿತಂಬೆ ನಿಕುರುಂಬೆ ಸುರರಂಭೆ ದಂತದಾಳಿಂಬೆ ನಿಕುರುಂಬೆ ಸುರರಂಬೆ. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಎದುರಿನಲ್ಲಿ ಗಣಪತಿ ಗುಡಿಯನ್ನ ಕಾಣುವುದು. ಗರ್ಭಗುಡಿಯಲ್ಲಿ ಶ್ರೀ ಪಂಚದುರ್ಗಾಪರಮೇಶ್ವರಿಯಲ್ಲಿರುವ 5 ರೂಪಗಳಾದ ನಾರಾಯಣಿ, ಮಹಾಮಾಯ, ಮಹಾಲಕ್ಷ್ಮಿ, ಮಹೇಶ್ವರಿ, ಮಹಾದೇವಿ ಎಂಬ ಪಂಚದುರ್ಗಾ ಪರಮೇಶ್ವರಿಯನ್ನ ಇಲ್ಲಿ ಕಾಣಬಹುದು. ಕೊಡುಮತಿಯನು ಗಂಗೆ ಯಮುನೆ ಉಭಯ ಸಂಗಮೇ ಭಕ್ತ ಭಯ ಹಿಂಗಿಸಿಕೊಡು ಅಭಯ ಅಖಿಳ ಧ್ಯೇಯೇ. ಗಂಗೆ ಯಮುನೆ ಉಭಯ ಸಂಗಮೇ ಭಕ್ತ ಭಯ ಹಿಂಗಿಸಿಕೊಡು ಅಭಯ ಅಖಿಳ ಧ್ಯೇಯೇ. ಮಂಗಳ ಶೋಭನ ಮಣಿಯೇ ಅಭ್ಯುದಯ. ಚವನ ಮಹರ್ಷಿಗಳು ತಪೋನಿರತರಾಗಿದ್ದು ಶ್ರೀಮನ್ನಾರಾಯಣನ ಅನುಗ್ರಹದಿಂದ ರೋಗ ಮುಕ್ತರಾದ ಪುಣ್ಯಕ್ಷೇತ್ರವೇ ವೇದಾದ್ರಿ ಎಂಬ ಐತಿಹ್ಯವಿದೆ. ಸತಿಪತಿಯರಾದ ಶಚಿದೇವಿಯೂ ಇಂದ್ರನು ಕಾರಣಾಂತರಗಳಿಂದ ವಿರಹ ಹೊಂದಿದ್ದು ನಾರದ ಮಹರ್ಷಿಗಳು ಇವರಿರುವರನ್ನು ಈ ಕ್ಷೇತ್ರಕ್ಕೆ ಬರಮಾಡಿಸಿ ಸತಿಪತಿಯರನ್ನ ಸಮಾಗಮಗೊಳಿಸಿದ್ರು. ಆದ್ದರಿಂದ ಈ ಕ್ಷೇತ್ರದಲ್ಲಿ ಇಂದಿಗೂ ಕುಟುಂಬ ಕಲಹ ಸಮಸ್ಯೆಯನ್ನು ಪರಿಹರಿಸುವ ಶ್ರೀ ಪಂಚದುರ್ಗಾದೇವಿ ನಂಬಿ ಬಂದ ಭಕ್ತರಿಗೆ ಸನ್ಮಂಗಳವನ್ನ ಉಂಟು ಮಾಡುತ್ತಿದ್ದಾಳೆ.
प्रयागवर क्षेत्रवासे पुण्यक्षेत्रे क्षयरहितमुनिस्तोत्रे शुभचरित्रे प्रयागवर क्षेत्रवासे पुण्यक्षेत्रे क्षयरहितमुनिस्तोत्रे शुभचरित्रे नय विनय नेत्रे पवित्रे अजनकळत्रे नय विनय नेत्रे पवित्रे अजनकळत्रे जय जये विजय विठ्ठलन पौत्रे किंकरन ध्वनिगे कोडुमतियनु पंकजनाभन सೊಸೆಯೇ सरस्वतिये किंकरन ध्वनिगे कोडुमतियनु पंकजनाभन सೊಸೆಯೇ सरस्वतिये किंकरन ध्वनिगे कोडुमतियनु ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ